ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಯರನ ವಿರುದ್ಧ ಎಫ್ಐಆರ್ ದಾಖಲು ಮಲ್ದಿನ ವಿಚಾರವಾದ ಸುದ್ದಿಗೋಷ್ಠಿ ಪಾತಿರ್ನ ವಿಧಾನ ಪರಿಷತ್ ಸದಸ್ಯರು ಶ್ರೀ ಐವನ್ ಡಿಸೋಜಾ ಸರ್ಕಾರದ ಬೇಲೆದ ಲೋಪದೋಷದ ಬಗೆಟ್ ವಿರೋಧ ಪಕ್ಷವಾದ ಸ್ವರದೇತದ ಆಂಡ ಅಂಚಿನ ಸ್ವರದೇರ್ಪುನಕ್ಲನ ವಿರುದ್ಧ ದೂರು ದಾಖಲು ಮಲ್ದಿದರು. ಇನ್ನಿಟ್ಟು ಸರ್ಕಾರದ ನೇರ ಕೈವಾಡ ಉಂಡು ಪ್ರಕರಣಡು ಸಿಂಧು ಹತ್ತಂದಿನ ಸೆಕ್ಷನ್ ಪೊಲೀಸರು ದಾಖಲು ಮಲ್ತಿದರು. ಮೂಲು ಪೊಲೀಸರ್ಲ ನೇರವಾದ ಮುಕ್ಲಿನ ಒಟ್ಟಿಗೆ ಸೇರುಂದರು. ಪ್ರಜಾಪ್ರಭುತ್ವ ರಾಷ್ಟ್ರಡು ಜನಕ್ಲೆನ ಸ್ವರಣ ದೆಂಗಾವನ ಬೇಲೆ ಆವೊಂದುಂಡು ಪಂಡದು ಆರೋಪಿಸಾಯರು. ದೇಶದ ಪ್ರಧಾನಮಂತ್ರಿಯವರನ್ನು ಪ್ರಶ್ನೆ ಮಾಡಬಾರದು. ದೇಶದ ಪ್ರಧಾನಮಂತ್ರಿಯವರು ಯಾವ ವಿಚಾರ ಹೇಳಿದ್ರು ಅದರ ಬಗ್ಗೆ ಯಾರಾದರೂ ತಕರಾರು ಎತ್ತಿದರೆ ಅಥವಾ ಅದನ್ನು ಪ್ರಶ್ನೆ ಮಾಡಿದರೆ ಅದು ದೇಶ ವಿರೋಧಿ, ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ. ಇಂತಹ ರೀತಿಯ ವಾತಾವರಣ ದೇಶದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಅತ್ಯಂತ ದುರಷ್ಟಕರ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೇಳಿದ್ದಿಷ್ಟೇ, PM ಕೇರಲ್ಲಿದ್ದಂಥ ದುಡ್ಡು ಅದಕ್ಕೆ ಲೆಕ್ಕ ಕೊಡಿ ಅಂತ ಕೇಳಿದ್ದಾರೆ. ಆ ದುಡ್ಡು ಜನಸಾಮಾನ್ಯರಿಗೆ ಸಲ್ಲಬೇಕಾದಂಥ ದುಡ್ಡು. ಆ ದುಡ್ಡು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ. ಆ ದುಡ್ಡು ಏನಿದ್ರು ಅದು ಸಮಾಜಕ್ಕೆ ಸೇರಬೇಕಾಗಿದ್ದು ಈ ದೇಶದ ಆಸ್ತಿ. ಅದು ನನಗೆ ಗೊತ್ತಿದ್ದ ಪ್ರಕಾರ ಸುಮಾರು 35,000 ಕೋಟಿ ರೂಪಾಯಿ ಇವತ್ತು PM ಕೇರ್ ಅಂತ ಹೇಳುವ ಒಂದು ನಿಧಿಗೆ ಸಂಗ್ರಹ ಮಾಡಿದ್ದಾರೆ. ರಾಜ್ಯದಲ್ಲಿ ನಮ್ಮ ನಿಲುವು ಸ್ಪಷ್ಟ ಇದೆ. ರಾಜ್ಯದಲ್ಲಿ there is a ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಆಗಿರುವಾಗ ಪ್ರತಿ ರಾಜ್ಯದಲ್ಲಿ ಕೂಡ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅನ್ನ ಕಲೆಕ್ಟ್ ಮಾಡುವಂತದ್ದು ಅವಶ್ಯಕತೆ ಏನಿದೆ. ಅದು ಯಾರಿಗೆ ಕೊಡ್ತಾರೆ? ರಾಜ್ಯದಲ್ಲಿ ರಿಲೀಫಿಗಾಗಿ ಅಥವಾ ನೆರವು ಕೊಡ್ಲಿಕ್ಕೆ ಕೊಟ್ಟಂತ ದುಡ್ಡು ನಾವು ಇನ್ನೊಂದು ರಾಜ್ಯಕ್ಕೆ ಕೊಡುವುದಾ ಅಥವಾ ನಮ್ಮ ರಾಜ್ಯದ ಬೆಳವಣಿಗೆಗೆ ನಮ್ಮ ರಾಜ್ಯದ ಜನರಿಗೆ ಸಹಾಯ ಆಗಬೇಕಾ ಅಂತ ಹೇಳುವಂತ ಪ್ರಶ್ನೆ ನಮ್ಮ ಮುಂದೆ ಇದೆ. PM ಕೇರಿಗೆ ದುಡ್ಡು ನೀವು ಕಲೆಕ್ಟ್ ಮಾಡ್ತೀರಿ, ಅದಕ್ಕೆ CAG ಆಡಿಟ್ ಮಾಡೋದಿಲ್ಲ, ಅದು ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ, ಅದು ಕೇಳುವ ಪ್ರಶ್ನೆ ಹಕ್ಕು ಯಾರಿಗೂ ಇರುವುದಿಲ್ಲ ಅಂತ ಹೇಳುವಂತ ಉತ್ತರದನ ಇದು ದೇಶದ ಸಂವಿಧಾನದ ವಿರೋಧವಾಗಿರ್ತಕ್ಕಂಥ. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ತಾನು ಕೊಟ್ಟಂತ ದುಡ್ಡು, ಟ್ಯಾಕ್ಸ್ ಪೇಯ್ಡ್ ಮನಿ ಯಾರಿಗೆ ಕೊಟ್ರಿ, ಎಲ್ಲಿ ಕೊಟ್ರಿ, ಯಾಕೆ ಕೊಟ್ರಿ ಅಂತ ಕೇಳುವಂತ ಹಕ್ಕು ಅದು ಸಂವಿಧಾನಬದ್ಧವಾಗಿ ಕೊಟ್ಟಿದೆ. ಹಾಗಾಗಿ ನೀವು ದುಡ್ಡನ್ನು ಕೊಟ್ಟದ್ದು ಪ್ರಶ್ನೆ ಮಾಡಿದಕ್ಕೆ ಅಥವಾ ದುಡ್ಡು ಏನ್ ಮಾಡಿದಿರಿ, ಎಷ್ಟು ಸಂಗ್ರಹ ಆಗಿದೆ, ಅದು ಹೇಗೆ ವಿನಿಯೋಗ ಮಾಡಿದಿರಿ ಅಂತ ಕೇಳಿದರೆ ನಿಮ್ಮ ಮೇಲೆ FIR ದಾಖಲು ಮಾಡ್ತಾರೆ ಅಂತ ಆದರೆ ಇದು ದ್ವೇಷದ ರಾಜಕಾರಣ ಅಲ್ವಾ? ಇದು ದೇಶದ ರಾಜಕಾರಣ ಅಲ್ವಾ ಅಂತ ಹೇಳೋದು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು. ಈಗ ಈ ದುಡ್ಡು ಮಾಡ್ತೇನೆ ಕೊಡ್ತೇನೆ ಅಂತ ಹೇಳೋದು ಬೇರೆ. ಯಾರೋ ಒಬ್ಬ ಗೊತ್ತಿದ್ದೋ ಗೊತ್ತಿಲ್ಲದೋ ಒಂದು ಕೇಸ್ ಕೊಡ್ತಾರೆ. ಆ ಕೇಸನ್ನು ನೀವು ದಾಖಲು ಮಾಡ್ತೀರಿ. ಆ ಕೇಸು ನೀವು IPC 153 ಮತ್ತು 505 ಸೆಕ್ಷನ್ 1B ಅಡಿಯಲ್ಲಿ ನೀವು ದಾಖಲು ಮಾಡ್ತೀರಿ ಅಂತಾದ್ರೆ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಅಂತ ಪೊಲೀಸರು ಇದ್ದಾರೆ ಅಂತಾದರೆ ಇದರಷ್ಟು ದೊಡ್ಡ ದುರ್ದೈವ ಬೇರೆ ಯಾವುದೂ ಇಲ್ಲ. ಯಾವೊಬ್ಬ ಕಂಪ್ಲೇಂಟ್ ಕೊಡ್ತಾನೆ ಬಿಡಿ, ಅದನ್ನು FIR ಆಗಿ ರಿಜಿಸ್ಟರ್ ಮಾಡಬೇಕಿದ್ರೆ ಪೊಲೀಸರು ಅದು ಕ್ರಮಬದ್ಧವಾಗಿದೆಯೋ ಇಲ್ಲವೋ, ವೆದರ್ ದಟ್ ಅಟ್ರಾಕ್ಟ್ಸ್ ಅಂತ ಹೇಳೋದನ್ನು ನೋಡಿ ಮಾಡ್ಬೇಕಾ ಬೇಡ? ಅದು ನೀವು ಮಾಡಿಲ್ಲ ಅಂತಾದ್ರೆ ಅದರ ಉದ್ದೇಶ ಸರ್ಕಾರದ ನೇರವಾಗಿ ಇದರಲ್ಲಿ ಭಾಗಿಯಾಗಿದೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ರಾಜ್ಯ ಸರ್ಕಾರದ ಪ್ರಯೋಜಿತ ಅಥವಾ ದೇ ಹ್ಯಾವ್ ಬೀನ್ ಆಕ್ಟಿವ್ಲಿ ಸಪೋರ್ಟೆಡ್ ಟು ರಿಜಿಸ್ಟರ್ಡ್ an FIR. ಈ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಪೊಲೀಸರು
ಸೇರಿಕೊಂಡು ಯಾರು ಮಾತಾಡ್ತಾರೆ ಅವರನ್ನು ದಮನ ಮಾಡಬೇಕು, ಧ್ವನಿ ಎತ್ತಲಿಕ್ಕೆ ಕೂಡ್ದು, ಪಾರದರ್ಶಕ ಇರ್ಲಿಕ್ಕೆ ಕೂಡ್ದು, ಅಕೌಂಟಬಿಲಿಟಿ ಇರ್ಲಿಕ್ಕೆ ಕೂಡ್ದು ಅಂತ ಹೇಳುವುದನ್ನು ತಡೆಯೋದಕ್ಕೋಸ್ಕರ ಪದೇ ಪದೇ ಈ ರೀತಿಯಲ್ಲಿ ಆಗ್ತಾ ಇದೆ. ಕಾಂಗ್ರೆಸ್ಸು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ವಿ ವಿಲ್ ಫೈಟ್ ಫಾರ್ ಇಟ್. ಕರ್ನಾಟಕ ರಾಜ್ಯದಲ್ಲಿ ಇದು ಮೊದಲನೇದಲ್ಲ. ಕಾಂಗ್ರೆಸ್ ನಾಯಕರ ಬಗ್ಗೆ ಆವಾಗ ಕೇಸುಗಳನ್ನು ರಿಜಿಸ್ಟರ್ ಮಾಡೋದು ಮತ್ತು ಅದಕ್ಕೆ ಪ್ರಚಾರ ತಗೊಳ್ಳೋದು ಮತ್ತು ಸಂವಿಧಾನ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗಿಸುವುದು ಇದೆಲ್ಲ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷಗಳಿಂದ ನಡೀತಾ ಇದೆ. ಹಿಂದೆ ಅವರು ಸರ್ಕಾರ ಇದ್ದಾಗಲೂ ಅದನ್ನೇ ಮಾಡಿದ್ದು. ಜನರು ಮತ್ತು ಅವರನ್ನ ವಿರೋಧ ಪಕ್ಷಕ್ಕೆ ಅಲ್ಲದ ರೀತಿಯಲ್ಲಿ ಮನೆಗೆ ಕಳಿಸಿದ್ದು ಈ ದೇಶದ, ಈ ರಾಜ್ಯದ ಚರಿತ್ರೆ. ಮತ್ತೊಮ್ಮೆ ಇಂಥ ಒಂದು ಮಾತುಗಳನ್ನ, ಕೆಲಸಗಳನ್ನ ಮಾಡಲಿಕ್ಕೆ ಯಡಿಯೂರಪ್ಪನವರ ಸರ್ಕಾರ ಹೊರಟಿದೆ. ನಾನು ಒತ್ತಾಯ ಮಾಡ್ತೇನೆ, ಇದನ್ನು ಇಮ್ಮಿಡಿಯೇಟ್ ಕೇಸನ್ನ, ಆ FIR ನ ವಿಡ್ರಾ ಮಾಡಬೇಕು ಮತ್ತು ಯಾರು ಈ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ ಆ ಪೊಲೀಸರ ವಿರುದ್ಧ ಇಮಿಡಿಯೇಟ್ ಆಗಿ ಕ್ರಮವನ್ನು ತೆಗೆದುಕೊಳ್ಬೇಕು. ಇಲ್ಲದೇ ಇದ್ರೆ ಕಾಂಗ್ರೆಸ್ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ನಮ್ಮ ಧ್ವನಿ ಸ್ಪಷ್ಟ ಇದೆ. CM ಕೇರ್ ಇರುವಾಗ PM ಕೇರ್ ಅಗತ್ಯ ಇದೆಯೇ? ಇವತ್ತು MP ಗಳ ಫಂಡ್ ಅನ್ನು ಕೂಡ MP ಗಳಿಗೆ ಪ್ರತಿಯೊಬ್ಬ MP ಗೆ 5 ಕೋಟಿ ಇದೆ ಪ್ರತಿ ವರ್ಷಕ್ಕೆ. ಅದು ಕೊಡುವಂಥದ್ದು ಅವರ ರಾಜ್ಯಕ್ಕೆ ಅದು ಉಪಯೋಗ ಮಾಡಿ ಅಂತ. ಆ ಫಂಡ್ ಅನ್ನು PM ಕೇರ್ಗೆ ಇವತ್ತು ತೆಗೆದುಕೊಂಡು ಹೋಗಿರ್ತಕ್ಕಂಥ, ಅಂದರೆ ರಾಜ್ಯ ಸರ್ಕಾರಗಳನ್ನು ದುರ್ಬಲ ಮಾಡತಕ್ಕಂಥ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಸ್ಟೇಟ್ ಗವರ್ಮೆಂಟ್ಗಳನ್ನು ವೀಕನ್ ಮಾಡೋದು, ಅಂದ್ರೆ ಫೆಡರಲ್ ಸಿಸ್ಟಮ್ ಅನ್ನ ಬಿಟ್ಟು ಎಲ್ಲಿಯೋ ಒಂದು ಕಡೆ ಮೋದಿ 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 ಅವರು ಹೇಳಿದ್ದನ್ನೇ ಈ ದೇಶದಲ್ಲಿ ನಡೀಬೇಕು. ಸರ್ಕಾರದ ಅಧಿಕಾರಗಳನ್ನು ವಿಡ್ರಾ ಮಾಡೋದು ರಾಜ್ಯ ಸರ್ಕಾರ. ದೇ ಫೀಲ್ ದಟ್ ಸ್ಟೇಟ್ ಗವರ್ಮೆಂಟ್ಸ್ ಆರ್ ಓನ್ಲಿ ಡಮ್ಮಿ ಇರಬೇಕು. ಈ ರೀತಿಯ ಚಿಂತನೆ ನಿರಂತರವಾಗಿ ನಡೆಯುವುದರಿಂದ ಇತ್ತೀಚೆಗೆ ಒಂದು ರಿಪೋರ್ಟ್ ಪ್ರಕಟ ಆಗಿದೆ. ಭಾರತ ದೇಶದಲ್ಲಿ ಒಂದು ಸರ್ವೆಯಲ್ಲಿ ಆಗಿದೆ. ರಿಪೋರ್ಟ್ ಏನ್ ಹೇಳ್ತದೆ ಅಂದ್ರೆ, ಭಾರತ ದೇಶದ ಪ್ರಜೆಗಳು ದೇಶದ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಕಳೆದುಕೊಳ್ತಿದ್ದಾರೆ ಅಂತ. ದಿ ಸರ್ವಿಸಸ್, ಅದು ಪ್ರಜಾವಾಣಿಯವರು ಸರ್ವೆ ಮಾಡಿದ್ರು, ರಿಪೋರ್ಟ್ ಮಾಡಿದ್ದಾರೆ. ದೇಶದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಕಳೆದುಕೊಳ್ಳುವವರ ಸಂಖ್ಯೆ ದಿನದಿವಸ ಜಾಸ್ತಿ ಆಗ್ತಾ ಇದೆ ಅಂತ. ದಟ್ ಮೀನ್ಸ್ ಬಿಕಾಸ್ ಆಫ್ ಈ ತರದ ಕೃತ್ಯಗಳಿಂದ, ಈ ತರದ ನಾಟಕದಿಂದ. ಇವತ್ತು APMC ಕಾಯ್ದೆಯ ತಂದಿರಿ, ಸುಗ್ರೀವಾಜ್ಞೆ ತಂದಿರಿ. ರಾಜ್ಯದಲ್ಲಿ ರೈತರ ಹಿತ ಕಾಪಾಡುವುದು ಸ್ಟೇಟ್ ಗವರ್ಮೆಂಟ್ ಜವಾಬ್ದಾರಿ ಕೂಡ. ಅಂಡ್ ದಟ್ ಈಸ್ ಇನ್ ದ ಸ್ಟೇಟ್ ಲಿಸ್ಟ್. ಹಾರ್ಟಿಕಲ್ಚರ್, ತೋಟಗಾರಿಕಾ ಇಲಾಖೆ is 100% is a state subject. You are taking the subject to center. ಅಲ್ಲಿ ಕೂತ್ಕೊಂಡು ನಿರ್ದೇಶನ ಕೊಡ್ತೀರಿ. ಎಲ್ಲ APMCಗಳನ್ನ ಖಾಸಗೀಕರಣ ಮಾಡಿ, ಸುಗ್ರೀವಾಜ್ಞೆಯನ್ನು ಈ ರೀತಿಯೇ ಮಾಡಿ ನೀವು ತನ್ನಿ. ಅಯ್ಯೋ, ಸ್ಟೇಟ್ನ ಎವ್ರಿ ರೈಟ್ಸ್ ಅಲ್ಲಿ ನೀವು ಇಂಟರ್ಫಿಯರ್ ಆಗ್ತಾ ಇದ್ದೀರಲ್ಲ. ನಿಮ್ಗೆ ಗೊತ್ತಿದ್ಯಾ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ? ಎವ್ರಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಗಾಟ್ ರೈಟ್ ಟು ಪ್ರೊಟೆಕ್ಟ್ ದ ಫಾರ್ಮರ್ಸ್. ಬೆಲೆ ನಿಗದಿ ಮಾಡೋದು ಇರ್ಬೋದು, ಅವರಿಗೆ ಅವಕಾಶ ಕೊಡೋದು ಇರ್ಬೋದು, ಉತ್ತಮ ಬೀಜ ಬಿತ್ತನೆ ಕೊಡುವುದು ಇರ್ಬೋದು, ಅದು ಬೆಳೆಗಾರರಿಗೆ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಬಹುದು. ಇವರಿಗೆ ಯಾಕೆ ಬೇಕು ಅಂದರೆ APMCಯಲ್ಲಿ ಕೈ ಹಾಕೋದು, ಇವರಿಗೆ ನಮ್ಮ ಯಾರು ಅಧಿಕಾರಶಾಹಿಗಳಿದ್ದಾರೆ, ಬಂಡವಾಳಶಾಹಿಗಳಿದ್ದಾರೆ, ಅವರಿಗೆ ಸಹಾಯ ಮಾಡಬೇಕು. ರೈತರನ್ನ ಕಿತ್ತು ಬಂಡವಾಳಶಾಹಿಗಳಿಗೆ ಮತ್ತು ಅವರ ಏಜೆಂಟ್ಗಳಿಗೆ ಸಹಾಯ ಮಾಡಬೇಕು. ಅದಕ್ಕೋಸ್ಕರ APMCಗೂ ಸುಗ್ರೀವಾಜ್ಞೆ ಕಾನೂನಿಗೆ ತಂದೆ. ಯಾರ ಕೇಳಿದ್ರಿ ನೀವು? ಒಂದು ರಾಜ್ಯದಲ್ಲಿ APMC ಮೇಂಟೈನ್ ಮಾಡೋದು, ಮಾರುಕಟ್ಟೆಗಳನ್ನ ನಡೆಸುವುದು, ವ್ಯವಸ್ಥೆ ಮಾಡಿಕೊಡೋದು ಎಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸೂಚನೆಗಳು. ನೀವು ಇದಕ್ಕೆ ಅಮೆಂಡ್ಮೆಂಟ್ ತನ್ನಿ, ಮಾಡಬಹುದಿತ್ತಲ್ಲ.
APMCಗೆ ಸುಗ್ರೀವಾಜ್ಞೆ ಮಾಡೋದಕ್ಕಿಂತ ಸ್ಪೆಷಲ್ ಅಧಿವೇಶನ ಕರೆದು ಚರ್ಚೆ ಮಾಡ್ಬೋದಿತ್ತಲ್ಲ, ನಮ್ಮನ್ನು ಕೇಳ್ಬೋದಿತ್ತಲ್ಲ. ಶಾಸಕರು ನಾವು ಚರ್ಚೆಯಲ್ಲಿ ಭಾಗವಹಿಸ್ತಾ ಇತ್ತು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಹೇಳ್ತಾ ಇತ್ತು. ಅದರ ಬದಲಾಗಿ ನೀವು ಇವತ್ತು ಒಂದು ಹಿಟ್ಲರ್ ಪದ್ಧತಿಯ ಆಳ್ವಿಕೆ, ಸೆಂಟ್ರಲಿ ಕಂಟ್ರೋಲ್ಡ್ ಅಡ್ಮಿನಿಸ್ಟ್ರೇಷನ್, ರಾಜ್ಯಗಳ ಧ್ವನಿಯನ್ನ ಹತ್ತಿಕೊಂಡ ಕೆಲಸ, ರಾಜ್ಯ ಸರ್ಕಾರಗಳ ಹಕ್ಕನ್ನ ಕಸಿದುಕೊಳ್ಳುವ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ. ಅಂಡ್ ದಿಸ್ ವಿಲ್ ನಾಟ್ ಬಿ ಟಾಲರೇಟೆಡ್. ಇದನ್ನು ಯಾರು ಸಹಿಸುವುದೇ ಇಲ್ಲ. ಇದು ಸಹಿಸಲಿಕ್ಕೆ ಆಗದಂಥದ್ದು. ಹಾಗಾಗಿ ನಾವು ಬೀದಿಗಿಳಿಬೇಕಾದಂಥ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಬೇಕು. ಒಂದು ಸೋನಿಯಾ ಗಾಂಧಿಯ ಮೇಲೆ ಹಾಕಿದಂಥ FIR ಅನ್ನು ಇಮಿಡಿಯೇಟ್ ವಿಡ್ರಾ ಮಾಡಬೇಕು. ಸುಗ್ರೀವಾಜ್ಞೆಯನ್ನ ರದ್ದು ಮಾಡಬೇಕು. ಜನರ ಹಿತ ಕಾಪಾಡಲಿಕ್ಕೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಕಾರ್ಮಿಕರನ್ನ ಹಿಡಿದು ಎಲ್ಲರೂ, ಬೀಡಿ ಕಾರ್ಮಿಕರು ಬೀದಿ ಬಾಲೆ ಮಾಡಿಬಿಟ್ರು. 2 ಲಕ್ಷ ಜನ ಬೀದಿ ಬಾಲರು, ಕುಟುಂಬ 2 lakhs ರಿಜಿಸ್ಟರ್ಡ್. ಅವರ ಗತಿಯನ್ನು ₹5 ಪ್ಯಾಕೇಜ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ MP ಗಳಿಗೆ, ನಮ್ಮ MLAಗಳಿಗೆ ಅದರ ಮೇಲೆಯೂ ರಾಜಕಾರಣ ಮಾಡ್ತಾರೆ. ಇದರ ಮೇಲೆಯೂ ರಾಜಕಾರಣ. ಅವರಿಗೆ ಏನೇನು ಬೇಕೋ ಲಾಭ ಆಗುವಂಥದ್ದು ಅದೆಲ್ಲ ಬೇಗ ಮಾಡಿಬಿಟ್ಟಿದ್ದಾರೆ. ಮಾರುಕಟ್ಟೆ ತೆಗೆದುಹಾಕುವುದು, ಹೂಳೆತ್ತುವುದು, ಇದೆಲ್ಲ ಬೇಗ ಬೇಕು. ಫಾಸ್ಟ್ ಮರಳು ತೆಗೆಯುವುದು, ಜಲ್ಲಿ ಸಾಗಾಟ ಮಾಡುವುದು. ಒಬ್ಬ MLA ಲೆಟರ್ ಅನುಮತಿ ಪತ್ರನೇ ಕೊಡ್ತಾರೆ, ಜಲ್ಲಿ ಸಾಗಿಸ್ಲಿಕ್ಕೆ ಇಂಥ ಕಾರು, ಇಂಥ ರಿಕ್ಷಾ, ಇಂಥ ಡ್ರೈವರ್, ಇಂಥ ಕಂಡಕ್ಟರ್, ಅನುಮತಿ ಪತ್ರ MLA, ಸರ್ಕಾರನಿಲ್ಲ. MLA ಬರೀತಾರೆ, ಮೂಡುಬಿದಿರೆ MLA ಅನುಮತಿ ಪತ್ರ ಅಂತ ಕೊಡ್ತಾರೆ. ಇಂಥವನು ಡ್ರೈವರು, ಇಂಥವರ ಕ್ಲೀನರು, ಇಂಥ ಕಂಡಕ್ಟರು, ಹಿಂದಿ ಕಡೆಯಿಂದ ಈ ಕಡೆಗೆ ನೀನು ಸಾಗಿಸು, ಈ ಕಡೆಯಿಂದ ಈ ಕಡೆಗೆ ನೀನು ಸಾಗಿಸು ಅಂತ ಬರದೇ ಕೊಡ್ತಾರೆ, ಅನುಮತಿ ಪತ್ರ ಹೆಡ್ಡಿಗೆ. ಮಾಜಿ ಮೂಡಾ ಅಧ್ಯಕ್ಷರು ಇಬ್ರಾಹಿಂ ಕೋಡಿಜಾಲ್, ಅಸ್ಟೋಕ್ TK, ಜಿಲ್ಲಾ ಪಂಚಾಯತ್ ಸದಸ್ಯರು ಶಾಹುಲ್ ಹಮೀದ್ ಒಟ್ಟಿಗೆ ಇದ್ದರು.